ಸೊಲ್ಮೆಲು ನಮ್ಮ ಕುಡ್ಲಾತೊಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬತ್ತದು 18 ತಿಂಗಳಾಂಡಲ ಓಟದ ಪಗ್ಗ ಕೊರ್ನ ಓವೇ ಆಶ್ವಾಸನೆಲ್ಲಿನ ನಡಪಾದುಜರೆಂದು ಎಸ್ಡಿಪಿಐ ರಾಜ್ಯ ಗುರುಕಾರ್ಯರ್ ಅಬ್ದುಲ್ ಮಜೀದ್ ಮೈಸೂರು ಪಂತೆರು. ರಾಜ್ಯ ಸರ್ಕಾರಕ್ಕೆ ಎದುರಾದ ಎಸ್ಡಿಪಿಐ ಪಕ್ಷ ದಿವನ್ನ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ರಡ್ ದೇರ್ಲಕಟ್ಟೆಗೆ ಬನ್ನಗ ಅವೇನು ಎದ್ಕೊನ್ನ ಸಬಿಟ್ಟು ಆರ್ಪಾ ತಿರಿಯರು. ರಾಜ್ಯ ಸರ್ಕಾರಗೂ ಎದುರಾದ ಬೊಕ್ಕ ಸಾಮಾಜಿಕ ನ್ಯಾಯಗಾದ ಎಸ್ಡಿಪಿಐ ಕರ್ನಾಟಕ ದಾನಿಲೆಟ್ ಒಡಿಪುಡ್ದು ಬೆಳಗಾವಿ ಮುಟ್ಟ ನಡಪ ಒಂದು ಪುನಃ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ರಡ್ ಉಳ್ಳಾಲ ತಾಲೂಕದ ದೇರ್ಲಕಟ್ಟೆಗೆ ಬನ್ನಗ ಎಸ್ಡಿಪಿಐ ಪಕ್ಷದ ಕಾರ್ಯಕರ್ತರು ಬಾರಿ ಗಡ್ದಡಿ ಎತ್ಕೊಂಡಿರು. ಸಭಾಲಿ ಹೆಸರು ಮಲ್ಲಬಿನ್ನೆರಾದಿತ್ತಿನ ಕರ್ನಾಟಕ ರಾಜ್ಯ ಎಸ್ಡಿಪಿಐ ಗುರುಕಾರ್ಯರ್ ಅಬ್ದುಲ್ ಮಜೀದ್ ಮೈಸೂರು ಪಾತಿರ್ದು ರಾಜುಡು ಕಾಂಗ್ರೆಸ್ ಅಧಿಕಾರಗೂ ಬತ್ತದು 18 ತಿಂಗಳು ಆಂಡಲ ಓಟದ ಪಗ ಕೊರ್ನ ಆಶ್ವಾಸನೊಲೆನ ಒಂದೆಲ್ಲ ನಡಪಾದ ಕೊಡ್ತಿದ್ರು ಅಂಚದು ರಾಜ್ಯ ಸರ್ಕಾರಗೂ ಎದುರಾದ ಈ ಆಂದೋಲನ ಶುರು ಮಾಡ್ತದನಂದು ಪಂಡಿರು. ಪಕ್ಷದ ರಾಜ್ಯ ಪ್ರಧಾನ ಕಾರ್ಯಂತಿರು ಭಾಸ್ಕರ ಪ್ರಸಾದ್ ಆಂದೋಲನ ಉದ್ದೇಶಿಸಾದ ಪಾತಿರಿಯರು. ಪಕ್ಷದ ಉಳ್ಳಾಲ ತಾಲೂಕು ಘಟಕದ ಗುರುಕಾರ್ಯರು ಬಶೀರ್ ಎಸ್ಎಂ ಗುರುಕಾರ್ಯ ವಹಿಸದಿದ್ದರು. ಪಕ್ಷದ ನನೂರಿ ರಾಜ್ಯ ಪ್ರಧಾನ ಕಾರ್ಯಂತಿರು ಅಫ್ಸರ್ ಕೊಡ್ಲಿಪೇಟೆ ಕಾರ್ಯಂತಿರು ರಂಜನ್ ಕಡಿವಾಳ್ ಬೊಕ್ಕ ರಿಯಾಜ್ ಕಡಂಬು ಪಣವ್ ಅಧಿಕಾರಿ ಅಮ್ಜದ್ ಖಾನ್ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯಂತಿರು ಅಶ್ರಫ್ ಅಡ್ಡೂರು ಈ ಪುರ್ತುಡಿತ್ತರು. ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೂವಿನ ಹಾರ ಹಾಕುವುದರೊಂದಿಗೆ ಆರಂಭಗೊಂಡು ನಾವು ಬೆಳಗಾಂ ತಲುಪಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೆವು. ಆ ಸಂದರ್ಭದಲ್ಲಿ ಬೆಳಗಾಂನ ಸುವರ್ಣ ವಿಧಾನಸೌಧದಲ್ಲಿ ಸಮಾವೇಶಗೊಂಡ ನಮ್ಮ ಜಾಥಾದ ಆ ಧರಣಿ ಸ್ಥಳಕ್ಕೆ ಬಂದಂತಹ ಸರ್ಕಾರದ ಮಂತ್ರಿಗಳು, ವೈದ್ಯಕೀಯ ಸಚಿವರಾದಂತಹ ಶರಣಪ್ರಕಾಶ್ ಪಾಟೀಲ್ ರವರು ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ಪೆಂಡಾಲ್ಗೆ ಬಂದರು. ನಮ್ಮ ಅಹವಾಲುಗಳನ್ನು ಸ್ವೀಕರಿಸಿದ್ರು. ಇಲ್ಲಿಯವರೆಗೂ ಯಾವುದೇ ಇನ್ಸ್ಟಿಟ್ಯೂಷನ್ಗಳ ಓನರ್ ಆಗಲಿಲ್ಲ, ಇಂಡಸ್ಟ್ರಿಗಳ ಓನರ್ ಆಗಲಿಲ್ಲ, ಕಾಲೇಜ್ ಮೆಟ್ಲೆ ಹತ್ತದೇ ಇರುವಂತಹ ಎಷ್ಟೋ ಸಮುದಾಯಗಳಿದಾವೆ. ಸುಮಾರು 47 ಸಮುದಾಯಗಳು ಸರ್ಕಾರದ ದಾಖಲೆಗಳಲ್ಲೇ ಇಲ್ಲ ಇಲ್ಲಿವರೆಗೂ ಕೂಡ. ಅವರು ಹೊಟ್ಟೆಗೆ ಏನ್ ತಿಂತಾರೆ ಅಂತಂದ್ರೆ ಕೋತಿ ಹೊಡ್ಕೊಂಡು ತಿಂತಾರೆ, ಕಾಗೆ ಹೊಡ್ಕೊಂಡು ತಿಂತಾರೆ. ಅವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಅಕೌಂಟ್ ಎಲ್ಲಿಂದ ಬರ್ಬೇಕು, ವೋಟರ್ ಐಡಿ ಇಲ್ಲ, ಶಾಲೆ ಮುಖ ನೋಡಿಲ್ಲ, ಟಿಸಿ ಗೊತ್ತಿಲ್ಲ, ಮಾರ್ಕ್ಸ್ ಕಾರ್ಡ್ ಗೊತ್ತಿಲ್ಲ ಅವ್ರಿಗೆ. ಅಂತ ಸಮುದಾಯಗಳು ಅಲೆಮಾರಿಗಳಾಗಿ ಊರಿಂದ ಊರಿಗೆ ಅಲ್ಕೊಂಡು ಸಿಕ್ಕಿದ್ದನ್ನ ತಿನ್ಕೊಂಡು ಭಿಕ್ಷೆ ಬಿಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಜನಾಡಿ ಗ್ರಾಮದ ಕಲ್ಕಟ ಖಂಡಿಕಾ ಪನ್ಪುನವಲು ಗ್ಯಾಸ್ ತೋರ್ದು ಸೂಪತ್ತದು ಜೋರ್ ಪೆಟ್ಟಾದಿತ್ತಿನ ಮೂವೆರು ಜೋಕ್ಲಿನ ಅಪ್ಪೆ ಮುತಾಲಿಬ್ ಪನ್ಪುನರ್ನ ಬೊಡೆದಿ ಕುಬ್ರಾ ಗುರುವಾರ ರಾತ್ರಿ ತೀರ್ನ ಬೇಜಾರ್ದ ಸಂಗತಿ ನಡೆಸಿದರು. ಉಳ್ಳಾಲ ತಾಲೂಕು ಮಂಜನಾಡಿ ಗ್ರಾಮದ ಕಲ್ಕಟ ಖಂಡಿಕಾ ಪನ್ಪುನವಲು ಕರಿನ ಶನಿವಾರ ಮುತಾಲಿಬ್ ಪನ್ಪುನರಿನ ಬೊಡೆದಿ ಕುಬ್ರಾ ಬೊಕ್ಕ ಮೂವೆರು ಜೋಕುಲು ಒಂದೇ ಕೋಣೆಡು ಜೆತ್ತುದುಪ್ಪನಗ ಗ್ಯಾಸ್ ತೋರುದು ಮೂವೆರೆಗ್ಲ ಜೋರಾದು ಪೆಟ್ಟಾದಿತ್ತಂಡು. ಜೋರದ ಪೆಟ್ಟಾಯಿನ ಕುಬ್ರಾ ಬೊಕ್ಕ ಮೂವೆರು ಜೋಕುಲು ಮಹದಿಯಾ ಮಜಿಯಾ ಬೊಕ್ಕ ಮಾಯಿಜಾ ಮೊಕ್ಳಿಗೆ ದೇರ್ಲಕಟ್ಟೆದ ಖಾಸಗಿ ಆಸ್ಪತ್ರೆಡು ಮರ್ದು ನಡ್ತೊಂದಿತ್ತದು. ಕುಬ್ರಾ ಗುರುವಾರ ರಾತ್ರಿ ತೀರ್ದೆರು. ಪೆಟ್ಟಾಯಿನ ಅರಿನ ಮೂವೆರು ಜೋಕುಲು ಉಸರಾಂದುಲ್ಲೆರು. ಒಡಿಪು ಜಿಲ್ಲಾ ಪಂಚಾಯತ್ಗೂ ಸರ್ವೋತ್ತಮ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಪುರಸ್ಕಾರ ಬೈದನು. ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬಾಯಲ್ ಬೊಕ್ಕ ಯೋಜನಾ ನಿರ್ದೇಶಕರು ಶ್ರೀನಿವಾಸ್ ರಾವ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುರೇರ್ನ ಕೈಟ್ ಪ್ರಶಸ್ತಿ ದತ್ತೊಂಡೆರು. ಒಡಿಪು ಜಿಲ್ಲಾ ಪಂಚಾಯತ್ಗೂ ಸರ್ವೋತ್ತಮ ಜಿಲ್ಲಾ ಪಂಚಾಯತ್ ರಾಷ್ಟ್ರೀಯ ಪುರಸ್ಕಾರ ತಿಕ್ಕದಂಡು. ಬರವು ತೆರಿಗೆ ಒಟ್ಟು ಮಲ್ಪನ ಗಟ್ಟಿಮುಟ್ಟದ ಆಡಳಿತ ಸೇರಿದ ಬೇತೆ ವಿಭಾಗದ ಶ್ರೇಷ್ಠ ಸಾಧನೆಗೂ ಈ ಮರ್ಯಾದೆ ಸಂದದಂಡು. ರಾಷ್ಟ್ರಪತಿ ದ್ರೌಪದಿ ಮುರ್ಮುರೇರ್ದು ಒಡಿಪು ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬೊಕ್ಕ ಯೋಜನಾ ನಿರ್ದೇಶಕರು ಶ್ರೀನಿವಾಸ್ ರಾವ್ ಪ್ರಶಸ್ತಿ ದತ್ತೊಂಡೆರು. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಇಲಾಖೆದ ರಾಷ್ಟ್ರೀಯ ಪುರಸ್ಕಾರ ಪ್ರಧಾನ ಲೇಸು ರಾಷ್ಟ್ರಪತಿ ಭವನೋಡು ನಡೆತಂಡು. ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆದ ಕೊರ್ಪುನ ನಾನಾಜಿ ದೇಶ್ಮುಖ್ ಸರ್ವೋತ್ತಮ
ಅತ್ಯುತ್ತಮ ಪಂಚಾಯತ್ ಪ್ರಶಸ್ತಿ ಒಂದು ಆದಿತ್ತದು 3ನೇ ಬಾರಿ ಎಡ್ಡೆ ಜಿಲ್ಲೆಯಾದ ಒಡಿಪು ಅಜಪು ಆದಿತ್ತಂಡು ಪ್ರಶಸ್ತಿಡು 2 ಕೋಟಿ ರೂಪಾಯಿ ಪಣವಿತ್ತಂಡು. माननीय राष्ट्रपति महोदया जी से विनम्र निवेदन है कि आप विशेष पुरस्कारों की श्रेणी के पुरस्कार प्रदान करें. ग्राम ऊर्जा स्वराज विशेष पंचायत का प्रथम पुरस्कार प्राप्त करने वाली ಕುಡ್ಲದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜದ ಸುವರ್ಣ ಮಹೋತ್ಸವ ಡಿಸೆಂಬರ್ 14-15 ಕುಡ್ಲದ TMA ಪೈ ಸಭಾಂಗಣಡು ನಡಪರೆ ಉಂಡೊಂದು ಕಾಲೇಜದ ಪ್ರಿನ್ಸಿಪಾಲರು ಡಾಕ್ಟರ್ ತಾರನಾಥ ಸುದ್ದಿಕೂಟೋಡು ತೆರಿಪಾದರು. ಕುಡ್ಲದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಕಾಲೇಜದ ಪ್ರಿನ್ಸಿಪಾಲರು ಡಾಕ್ಟರ್ ತಾರನಾಥ ಕುಡ್ಲಡ್ ಸುದ್ದಿಕೂಟೋಡು ಪಾತೆರ್ದು ಸಂಸ್ಥೆದ 5ನೇ ವರ್ಷದ ಆಚರಣೆ ಸುವರ್ಣ ಮಹೋತ್ಸವ ಡಿಸೆಂಬರ್ 14-15 ನಗರದ TMA ಪೈ ಸಭಾಂಗಣಡು ದೀವೊಂದೊಂದು ಪಂಡೇರು 14 ಸಂಸ್ಥೆದ ತಾಪಕೀರ್ನ ದಿನಾಚರಣೆ ಮಲ್ಪುಂಡು. ಕೇರಳ ಹೈಕೋರ್ಟ್ದ ನ್ಯಾಯಾಧೀಶರು SDM ಕಾನೂನು ಕಾಲೇಜ್ದ ದುಂಬು ಕಲ್ತು ದಿನ ಮುರಳಿ ಕೃಷ್ಣ ಕಾರ್ಯಕ್ರಮ ಉದೀಪನ ಮಲ್ಪುವೆರು. SDM ಶಿಕ್ಷಣ ಸಂಸ್ಥೆಲಿನ ಗುರುಕಾರ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇತ್ತದು ಕರ್ನಾಟಕ ರಾಜ್ಯ ಕಾನೂನು ಮಹಾವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾಕ್ಟರ್ ಬಸವರಾಜು ಗುರುಕಾರ್ಮೆ ವಹಿಸುವೆರು. ಹಿರಿಯ ವಕೀಲರು ಉದಯ ಹೊಳ್ಳ ಪ್ರಧಾನ ಭಾಷಣ ಮಲ್ಪುವೆರೆಂದು ಪಂಡೇರು. ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಇತ್ತದು ನಡಪನ ಈ ಕಾರ್ಯಕ್ರಮಟು ಭಾರತ ಸರ್ಕಾರದ ಅಟಾರ್ನಿ ಜನರಲ್ ಡಾಕ್ಟರ್ ಆರ್ ವೆಂಕಟರಮಣಿ ಪ್ರಧಾನ ಭಾಷಣ ಮಲ್ಪುವೆರು. ಕರ್ನಾಟಕ ವಿಧಾನಸಭೆತ ಗುರುಕಾರ್ಯರು ಸಂಸ್ಥೆಡ್ ಕಲ್ದಿನ UT ಖಾದರ್ ಬೊಕ್ಕ ಬೇತೆ ಬಿನ್ನೆರು ಪಾಲ್ದೆ ತುಂಬೇರು. ಸಾಂಸ್ಕೃತಿಕ ಕಾರ್ಯಕ್ರಮಲು ನಡಪೆರೆ ಉಂಡೋದು ಡಾಕ್ಟರ್ ತಾರನಾಥ್ ಪಂಡೇರು. ಪರ ವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಡಾಕ್ಟರ್ ದೇವರಾಜ್ ಕೆ, ಶಿಕ್ಷಕ ರಕ್ಷಕ ಸಂಘದ ಗುರುಕಾರ್ಯರು ಪುರುಷೋತ್ತಮ್ ಭಟ್, ಒತ್ತು ಪ್ರಿನ್ಸಿಪಾಲರು ಡಾಕ್ಟರ್ ಬಾಲಿಕಾ, ವಿದ್ಯಾರ್ಥಿ ಸಂಘದ ಗುರುಕಾರ್ಯರು ಸತ್ಯಾತ್ಮ ಸುದ್ದಿಕೂಟೊಡಿತ್ತೇರು. We would like to organize this golden jubilee in a very grand manner. We have planned out 2 days of celebration. One is that is on 14th December we will have the Founders Day celebration. In that it will be inaugurated by Honorable Justice Murali Krishna, and I would like to bring into your kind attention that he is a proud alumni of our college who has been recently become Judge of Kerala High Court, and we have the eminent presence of Pooja Hegadechi, who will going to bless on the board days. And coming back to the first day, we have the Founders Day celebration, Founders Day lecture by none other than Dr. V. Nagaraj, the Vice Chancellor of Tamil Nadu Law University. Keynote address will be given by Uday Holla, one of the very top lawyer. He has served as Advocate General of Karnataka 4 times. He will be coming and will be giving the keynote address. And also we have one more guest called as Mr. Rohit Rao. He is also proud alumni of our college and is a senior advocate in the Supreme Court of India. ಸೋಗೆಪುರಿ ಸೀಕ್ ಜೋರದ ಶಿಲೀಂಧ್ರ ಸೀಕ್ ಆದಿತ್ತದು ಒಂದು ಬಜ್ಜೆ ಬೊಕ್ಕ ಸೋಗಿದ ಮಿತ್ತು ಪರಿಣಾಮ ಬೀರುಂಡು ಬುಲೆ ನಷ್ಟ ಮಲ್ಪುಂಡು. ಸಮಗ್ರ ಕೃಷಿ ಮಲ್ತಂಡ ಸೀಕನ್ನು ದೂರ ಮಲ್ಪೊಲಿಂದ ವಿಜ್ಞಾನಿ ಡಾಕ್ಟರ್ BK ವಿಶ್ವಕುಮಾರ್ ಪಂತೆರು. ವಿಜ್ಞಾನಿ ಡಾಕ್ಟರ್ BK ವಿಶ್ವಕುಮಾರ್ ಸುದ್ದಿಕೂಟೋಡು ಪಾತಿರ್ದು ಸೋಗೆಪುರಿ ಸೀಕ್ ಜೋರದ ಶಿಲೀಂಧ್ರ ಸೀಕ್ ಆದಿತ್ತದು ಒಂದು ಕಂಗದ ಸೋಗೆ ಬೊಕ್ಕ ಬಜ್ಜೆದ ಮಿತ್ತು ಪರಿಣಾಮ ಬೂರುಂಡು ಬೊಕ್ಕ ಬುಳೆ ನಷ್ಟ ಆಪುಂಡು ಅಂಡ ಈ ಬಗೆಟ್ ಪೋಡಿ ಪೊಡುಂದಿಜ್ಜಿ ಸಮಗ್ರ ಕೃಷಿ ಮಲ್ತಂಡ ಸೀಕನ ಗಿಡರುಲಿ ಕಂಗದ ದೈಕ್ಲೆಗ್ ಸೀಕನ ತಡೆಪುನ ಶಕ್ತಿನ ಹೆಚ್ಚ ಮಲ್ಪುನ ಕೆಲಸ ಮಲ್ಪುಡು ಅಪಗ ಸೀಕ್ ಇಡೀ ದೂರ ಆಪುಂಡು. ಗೊಬ್ಬರ ಪೋಷಕಾಂಶ ಬೊಕ್ಕ ನೀರ್ದ ವ್ಯವಸ್ಥೆ ಸರಿಯಾದ ತೂವನುಡುಂದು ಆರು ಪಂಡೇರು. ಇದಿಟ್ಟಿಡು ಎಂಕಲು ನಮ್ಮವೇ ಉತ್ಪತ್ತಿ ಮೈಕ್ರೋ ಪವರ್ದ ಒಟ್ಟುಗು ಇಡೀ ಪೋಷಕಾಂಶ ಗಳಿಸಿದ ಈ ಮುಖ್ಯ ಸೀಕನ್ನು ಪತ್ತಗ ಕನದಂದು ಡಾಕ್ಟರ್ ವಿಶ್ವಕುಮಾರ್ ಅರಿನ ಅನುಭವಲಿನ ತಿರುಪಾಯರು. ಸೋಗೆಪುರಿ ಸೀಕನ್ನು ತೂವನರೆ ಸೀಕ್ ತಾಗದಿನ ಸೋಗೆಲೆನು ಎಗಿತು ಪಾಡ್ದು ಜೋರು ಸೀಕದ ಸೋಗೆಲೆನ ದೆತ್ತದು ಪೊತ್ತಾವುಡು ಶಿಲೀಂಧ್ರ ನಾಶದ ಮರ್ದು ತಲಿಪೋಲಿ ಬೋರ್ಡೋ ಕಲತಿನ ಬೊಕ್ಕ ಚೂರು ಪೋಷಕಾಂಶ ತಳಿಪೊಳಿಂದು ಪಂಡಿನ ವಿಜ್ಞಾನಿ ಡಾಕ್ಟರ್ BK ವಿಶ್ವಕುಮಾರ್ ಹೆಚ್ಚಿಗೆ ಮಾಹಿತಿಗೆ ಮೊಬೈಲ್ ನಂಬರ 986 ನೆಕ್ಕು ವಿಚಾರಿ ಪೊಲಿಂದು ಪಂಡೇರು. ರೈತ ಸಂಘದ ಜಿಲ್ಲಾ ಗುರುಕಾರ್ಯರು ಶ್ರೀಧರ ಶೆಟ್ಟಿ, ಪುರುಷೋತ್ತಮ್ ಕೋಲ್ಪೆ, ಬೆನ್ನಿದಾರು ಶ್ರೇಯಸ್ ಶೆಟ್ಟಿ ಸುದ್ದಿಕೂಟೊಡಿದ್ದರು. ನಾವು ಈಗಾಗಲೇ ಬಹಳಷ್ಟು ತೋಟಗಳಲ್ಲಿ ನನ್ನದೇ ಒಂದು ಪ್ರಾಡಕ್ಟ್ ಮೈಕ್ರೋ ಪವರ್ ಅನ್ನುವಂಥದ್ದು
ಪ್ಲಸ್ ಅದರ ಜೊತೆಗೆ ಬೇರೆ ಬೇರೆ ಏನು ಪೋಷಕಾಂಶಗಳನ್ನು ಕೊಡಬೇಕು ಅದನ್ನು ಸುಮಾರು ವರ್ಷಗಳಿಂದ ಕೊಡ್ತಾ ಬಂದಿದ್ದೇನೆ. ಅಂಥ ತೋಟಗಳಲ್ಲಿ ಈ ಎಲೆ ಚುಕ್ಕಿ ರೋಗ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅಂದರೆ 100ಕ್ಕೆ 100 ಇಲ್ಲ ಅಂತಲ್ಲ, ಒಂದು 10% ಅಷ್ಟು ಪ್ರತಿ ವರ್ಷ ಇರ್ತದೆ. ಅದು ಅನಾದಿ ಕಾಲದಿಂದ ಬರ್ತಾ ಇರುವಂತಹ ರೋಗ ಇದು. ಅದು ಅದರ ಪಾಡಿಗೆ ಅದು ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಸೋಗೆ ಬೀಳುವಾಗ ಬಿದ್ದು ಹೋಗ್ತದೆ. ಆ ಫಂಗಸ್ಗಳು ಅಲ್ಲಿಗೆ ಸತ್ತೋಗುವಂತಹ ಸ್ಥಿತಿ ಇತ್ತು. ಆದರೆ ಇವಾಗ ಮಳೆಗಾಲನೂ ನಮಗೆ 5-6 ತಿಂಗಳು ಮಳೆ ಬೀಳ್ತಾ ಇರ್ತದೆ, ಅಕಾಲಿಕ ಮಳೆ ಬೀಳ್ತಾ ಇರ್ತದೆ. ಇಂಥ ಸಮಯದಲ್ಲಿ ಇದನ್ನು ಖಂಡಿತವಾಗಿ ನಾವು ನಿರ್ವಹಣೆ ಮಾಡಬೇಕು. ಒಂದು, ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು. ಎರಡನೇದು, ಅದಕ್ಕೆ ಕ್ರಮ ಪ್ರಕಾರವಾಗಿ 1, 2 ಅಥವಾ 3 ಸಿಂಪರಣೆ ಮಾಡಬೇಕು. ಇದರಿಂದ ನಾವು ಸಂಪೂರ್ಣವಾಗಿ ಇದನ್ನು ನಿರ್ವಹಣೆ ಮಾಡಬೇಕು. ಇದರ ಜೊತೆಗೆ ಈ ಎಲೆ ಚುಕ್ಕಿ ರೋಗದ ಜೊತೆಗೆ ಏನು ಸಿಂಗಾರ ಕಪ್ಪಾಗೋದು ಅಥವಾ ಪಿಂಗಾರ ಒಣಗೋದು, ಈ 2 ಸಮಸ್ಯೆಗಳಿಗೂ ಒಂದು ಶಿಲೀಂಧ್ರ ಕಾರಣ ಆಗಿದೆ. ಎಲೆ ಚುಕ್ಕಿ ರೋಗದಲ್ಲಿ 2 ಶಿಲೀಂಧ್ರಗಳಿರ್ತವೆ. ಈ ಪಿಂಗಾರ ಕಪ್ಪಾಗೋದು ಮತ್ತು ಎಲೆ ಚುಕ್ಕಿ ರೋಗಕ್ಕೆ ಒಂದು ಶಿಲೀಂಧ್ರ ಕೊಲೆಟಾ ಟ್ರೈಗ್ರಾಮ್, ಅದರಲ್ಲಿ ಬೇರೆ ಬೇರೆ ವಿಧಗಳಿದ್ದಾವೆ, ಅದು ಕಾರಣ ಆಗಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಚಂಪಾ ಷಷ್ಠಿ ಮಲ್ಲ ಉಚ್ಚೆಯಡು ಆಕೇರಿಗೂ ಗುರುವಾರ ನೀರ ಬಂಡಿ ಉಚ್ಚೆಯ ನಡೆತಂಡು. ದೇವಸ್ಥಾನದ ಅಂಗಣುಡು ನೀರು ಕಟ್ಟಿದು ಉಂತಾದು ಆ ನೀರಡು ದೇವಿರ್ನ ಬಂಡಿ ಬಲಿ ಬೊಕ್ಕ ಕ್ಷೇತ್ರದ ಆನೆದ ನೀರಗೊಬ್ಬು ತೂಪಿ ಕಣ್ಣುಗು ಐಸ್ರದಿಂಜಾಂಡು. ಕಡಬ ತಾಲೂಕುದ ತುಳುನಾಡು ರಾಜ್ಯ ದೇಶದೋರ್ಮೆಡು ಪುದರ್ ಪೋಯಿನ ಸುಬ್ರಹ್ಮಣ್ಯ ದೇವೇರ್ನ ಕಾರಣಿಕದ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಚಂಪಾ ಷಷ್ಠಿ ಮಲ್ಲ ಉಚ್ಚೆಯ ಕರಿತದು ಕೊಪ್ಪರಿಗೆ ಜಾಂಡಲ ಉಚ್ಚೆಯ ಅಕೇರಿ ಆಪುನು ನೀರಬಂಡಿ ಉಚ್ಚೆಯದಾನಿ. ಗುರುವಾರ ನೀರಬಂಡಿ ಉಚ್ಚೆಯ ನಡೆತಂಡು. ದೇವಸ್ಥಾನದ ಅಂಗಣ ಸುತ್ತಲ ನೀರು ಕಟ್ಟದು ಉಂತಾದು ಆ ನೀರಡು ದೇವೇರ್ನ ಬಲಿ ಬಂಡಿ ಒಯ್ಪುನ ಬೊಕ್ಕ ಆ ನೀರಡು ಕ್ಷೇತ್ರದ ಆನೆಗೊಬ್ಬನವು ಈ ಉಚ್ಚೆಯದ ವಿಶೇಷ ಆದುಂಡು. ಬಲಿ ಉಚ್ಚೆಯಾದ ದೇವಸ್ಥಾನದ ಆನೆ ಯಶಸ್ವಿನಿ ನೀರಡು ಗೊಬ್ಬುನ ಆನೆಗು ಭಕ್ತಿರು ನೀರು ರಟ್ಟವನ ಆನೆ ಸೊಂಡಿಲಡು ನೀರನ್ನು ಭಕ್ತಿರ್ನಂಚಿ ರಟ್ಟವನೇನು ಕಣ್ಣಡು ತೂಪುನವೇ ಒಂಜಿ ಪೊರ್ಲು ತುಯ್ಯರೆ ಭಾರಿ ಜನ ಭಕ್ತರು ಸೇರ್ತಿತ್ತರು. ಜೋಕ್ಲಿಗೂ ಆನೆದ ಒಟ್ಟಿಗೂ ಗೊಬ್ಬರೆ ಒಂದೊಂದು ಎಡ್ಡೆ ಅವಕಾಶ ಆದುಂಡು. ಬಂಡಿ ಉಚ್ಚೆಯಾದ ಪಲ್ಲಂಕಿ ಬಲ್ಲಿ ನಡಪಾಯಿ ನಡೆದ ಬೊಕ್ಕ ದೇವರು ಗುಂಡ ಸೇರಿಯರು. ಬೆದ್ರದ ಪುತ್ತಿಗೆ ವಿವೇಕಾನಂದ ನಗರುಡು ಇತ್ತೆ ಆಳ್ವಾಸ್ ವಿರಾಸತದ ಗೌಜಿ ನಿಲೆ ಊರ್ದುಂಡು. ದೇಶದ ಬೇತೆ ಬೇತೆ ಕಲೆ ಸಂಸ್ಕೃತಿನ ತೂಪುನ ಸೌಭಾಗ್ಯ ನಮ್ಮ ಕಣ್ಣಲಿಗೆ ಒದಗದು ಬೈತಂಡು. ಗುರುವಾರ 3 ದಿನದ ಸಾಂಸ್ಕೃತಿಕ ವೈಭವ ಮೂಡಿದು ಬತ್ತಂಡು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಡಾಕ್ಟರ್ ಮೋಹನ್ ಆಳ್ವಿರ್ನ ದುಂಬಾಳ್ತೆಡು ವರ್ಷಲ ರಾಷ್ಟ್ರೀಯ ಸಾಂಸ್ಕೃತಿಕ ಉಚ್ಚಯ ಆಳ್ವಾಸ್ ವಿರಾಸತ್ ನಡಪ ಒಂದು ಈ ಸರ್ತಿ 30ನೇ ವರ್ಷದ ಗೌಜಿ ಬೆದ್ರದ ಪುತ್ತಿಗೆ ವಿವೇಕಾನಂದ ನಗರದ ವನಜಾಕ್ಷಿ ಶ್ರೀಪತಿ ಭಟ್ ಬಯಲು ರಂಗಮಂದಿರುಡು ನಡತನುಂಡು. ಗುರುವಾರ 3ನೇ ದಿನದ ಸಾಂಸ್ಕೃತಿಕ ವೈಭವ ಮೂಡಿದು ಬತ್ತಂಡು. 2 ಗಂಟೆದ ಸಂಗೀತ ಲಹರಿ ತೂಪುನಕ್ಲಿನ ಉಡಲ್ಗೆಂದಂಡು. ಗುಜರಾತದ ಒಸ್ಮಾನ್ ಮೀರ್ ಕೂಟ್ ಗಾನ ವೈಭವ ನಡಪಾದ ಕೊಡ್ದಿತ್ತನು. ಗಜಲ್, ಹಿಂದಿ, ಗುಜರಾತಿ ಪದ ಪಂಡದು ಒಸ್ಮಾನ್ ಕೂಟ ಸಂಗೀತ ಅಭಿಮಾನಿಲಿನ ಗುಮಾನ ಒಯ್ತದಂಡು.
బయలు రంగ మందిరుడు నలికే తరావరి మూడుతు బాతుండు ಬೇತೆ ಬೇತೆ ಪ್ರಕಾರುಲಿನ ನಲಿಕೆ ಇತ್ತಂಡು ನೃತ್ಯ ನಿಕೇತನ ಕೊಡವೂರು ಒಡಿಪು ಕೂಟದ ಪುಷ್ಪಾಂಜಲಿ ಕಾಳಿಂಗ ಮರ್ದನ ಚಿಗುರು ನೃತ್ಯಾಲಯ ಬೆಂಗಳೂರು ಕೂಟದ ಕ್ಲೇಡ್ದ ಗಣಪತಿ ತಾಳಂ ಬೊಕ್ಕ ಅಭಂಗ್ ಸನಾತನ ನಾಟ್ಯಾಲಯ ಕುಡ್ಲದ ಶ್ರೀರಾಮ ತೊಡಯ ಮಂಗಳಂ ಕಲಾ ಅಭಿಮಾನಿಲಿಗೂ ಭಾರಿ ಖುಷಿ ಕೊರುಂಡು. तेरे नाम से जी लूं मैं, तेरे नाम से मर जाऊं। तेरे नाम से जी लूं मैं, तेरे नाम से मर जाऊं। तेरी जान के सदके में कुछ ऐसा कर जाऊं। तूने क्या, अरे तूने क्या कर डाला, मर गई मैं, मिट गई मैं, हो गई मैं सबसे प्यारी तेरी सूरत, प्यार है बस तेरा प्यार ही, माँ तुझे सलाम, माँ तुझे सलाम. ಅಖಿಲ ಭಾರತ ಮುದ್ರಣಕಾರರ ಸಂಘಗಳ ಒಕ್ಕೂಟದ ಎರಡನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಎಂಎಸ್ಎಂಇ ಟೆಕ್ ಸಮ್ಮಿಟ್ 2024 ಡಿಸೆಂಬರ್ 14 ಕುಡ್ಲದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣಡು ನಡಪುಂಡು ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘದ ಗುರುಕಾರ್ಯರು ಅಶೋಕ್ ಕುಮಾರ್ ತೆರಿಪಾದರು. ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘದ ಗುರುಕಾರ್ಯರು ಅಶೋಕ್ ಕುಮಾರ್ ಕುಡ್ಲಾಡು ಸುದ್ದಿಗುಟ್ಟುಡು ಪಾತೆರ್ದು ಅಖಿಲ ಭಾರತ ಮುದ್ರಣಕಾರರ ಸಂಘಗಳ ಒಕ್ಕೂಟದ 257ನೇ ಆಡಳಿತ ಮಂಡಳಿ ಸಭೆ ಬೊಕ್ಕ ಸಮ್ಮೇಳನ 2 ದಿನ ನಡೆತುಂಡು. ಡಿಸೆಂಬರ್ 14 ಕುಡ್ಲದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣಡು 2ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಎಂಎಸ್ಎಂಇ ಟೆಕ್ ಸಮ್ಮಿಟ್ 2024 ನಡಪುಂಡು. ಡಿಲ್ಲಿದ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ಬೊಕ್ಕ ಬೆಂಗಳೂರದ ಕರ್ನಾಟಕ ಸ್ಟೇಟ್ ಪ್ರಿಂಟರ್ಸ್ ಅಸೋಸಿಯೇಷನ್ ದಾನಿಲೆಟ್ ಕೇಂದ್ರ ಸರ್ಕಾರದ ಎಂಎಸ್ಎಂಇ ಮಂತ್ರಾಲಯದ ಡಿಲ್ಲಿದ ಇಂಟರ್ನ್ಯಾಷನಲ್ ಕೋಆಪರೇಷನ್ ಸೆಕ್ಷನ್ ಸಾಕಾರಡು ಈ ಟೆಕ್ ಸಮ್ಮಿಟ್ ದಿವೊಂದು ಪಂಡಿರು 200 ಜನ ಪಾಲ್ದೆತೊನ್ನ ಅಂದಾಜಿ ಉಂಡು. ಪ್ರಿಂಟಿಂಗ್, ಪಬ್ಲಿಷಿಂಗ್, ಪ್ಯಾಕೇಜಿಂಗ್ ಸೇರಿದಂಚ ಅಚ್ಚುಮಲ್ಪುನ ಕ್ಷೇತ್ರದ ಬೇತೆ ಬೇತೆ ಸಮಸ್ಯೆಲು, ಬುಳಿಚಿಲು, ಬದಲಾವಣೆಲು, ಕಚ್ಚಾ ವಸ್ತುಲಿನ ಸಮಸ್ಯೆ, ಸರ್ಕಾರದ ನೀತಿ, ಸದಸ್ಯರ್ನ ವೈಯಕ್ತಿಕ ಸಮಸ್ಯೆ, ಅಚ್ಚುಮಲ್ಪುನ ಕ್ಷೇತ್ರದ ನನದ ಬುಳಿಚಿಲಿಗೆ ದೆತುಂಡಾಯಿನ ಕ್ರಮ ಇಂಚಿತ್ತಿ ಬಗೆಟ್ ಚರ್ಚೆ ನಡಪೆರೆ ಉಂಡೊಂದು ಅಶೋಕ್ ಕುಮಾರ್ ಪಂಡಿರು. ಅಖಿಲ ಭಾರತ ಅಚ್ಚಿಮಲ್ಪುನಕ್ಲಿನ ಸಂಗೊಲೆನ ಒಕ್ಕೂಟದ ಗುರುಕಾರ್ಯ ಸತೀಶ್ ಮಲ್ಹೋತ್ರ, ಪ್ರಿಂಟೆಕ್ ಪಾರ್ಕ್ ಚೇರ್ಮನ್ ಜನಾರ್ದನ, ದಕ್ಷಿಣ ಕನ್ನಡ ಜಿಲ್ಲೆದ ಅಚ್ಚಿಮಲ್ಪುನಕ್ಲಿನ ಸಂಘದ ಶಶಿಕುಮಾರ್ ಎಂಬಿ ಬೊಕ್ಕ ಪ್ರಸನ್ನ ಸುದ್ದಿ ಕುಟ್ಟುಡಿತ್ತರು. ಫಾಗ್ಪಾ ಅಂತ ಒಂದು ನಾವು ಮಾಡ್ತಾ ಇದ್ವಿ, WPC ಅಂತ ವರ್ಲ್ಡ್ ಪ್ರಿಂಟ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ನಾವು ಸದಸ್ಯರಾಗಿದ್ವಿ. ಅದೇ 14ನೇ ತಾರೀಕು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ MSME ಟೆಕ್ ಸಮಿಟ್ ಅಂತ ಅದು ಪರ್ಲಿನ್ನ ಹೋಟೆಲಲ್ಲಿ ನಡೀತದೆ. ಬೆಳಗ್ಗೆಯಿಂದ ಸಂಜೆ ತನಕ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತದೆ. ಮಾರ್ಕ್ ಬ್ರೂನೋ ಅಂತ ನ್ಯೂ ಡೆಸ್ಕ್ ಏಟರ್ ಫಾರ್ ಇಂಟರ್ನ್ಯಾಷನಲ್ ಪ್ರಿಂಟ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಅವರು USA ಬರ್ತಾರೆ. ಡೊಮಿಕಾ ಸರ್ದನ್ ಡಿಸೈನ್ ಲಾಜಿಸ್ಟಿಕ್ ಕೊಲಂಬೋ ಶ್ರೀಲಂಕಾದಿಂದ ಬರ್ತಾರೆ. ಜನಕರತ್ನ ಕುಮಾರ್ ಅವರು ಮತ್ತು ಶ್ರೀಲಂಕಾ ಬರ್ತಾರೆ. ಅವರು ಗ್ರೀನ್ ಪ್ರಿಂಟ್ ಅಡ್ವಾನ್ಸಿಂಗ್ ಸಸ್ಟೈನಬಲ್ ಪ್ರಾಕ್ಟೀಸ್ ಇನ್ MSME ಪ್ರಿಂಟಿಂಗ್ ಸೆಕ್ಟರ್ ಫಾರ್ ರಿಸಲ್ಟ್ ಫ್ಯೂಚರ್ ಅಂತ. ಆಮೇಲೆ ಟುಬ್ರೋ ಇದೆಲ್ಲ ಆದಮೇಲೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅವರು ಸ್ಪೀಚ್ ಇರ್ತದೆ. ಮಧ್ಯಾಹ್ನದ ಮೇಲೆ ಫೈನಲ್ ಡಿಸ್ಕಷನ್. ಮಂಗಳೂರು ಕೋಸ್ಟಲ್ ಫ್ರೆಂಡ್ಸ್ ಪಂಪನ ಸಂಘಟನೆ ಸಮಾಜ ಜನಪರ ಕಾಳಜಿ ಕಾರ್ಯಕ್ರಮದಲ್ಲಿ ಕೊಡು 2ನೇ ವರ್ಷದ ಸಾಂತ್ವನದ ಸಂಚಾರ ಕಾರ್ಯಕ್ರಮವನ್ನು ದಿವೊಂದು ಕೋಸ್ಟಲ್ ಫ್ರೆಂಡ್ಸ್ ಗುರುಕಾರ್ಯರು ಶರೀಫ್ ಅಬ್ಬಾಸ್ ಪಂತೆರು.
ಮಂಗಳೂರು ಕೋಸ್ಟಲ್ ಫ್ರೆಂಡ್ಸ್ ದ ಗುರ್ಕಾರ್ಯರು ಶರೀಫ್ ಅಬ್ಬಾಸ್ ಕುಡ್ಲಡು ಸುದ್ದಿಕೂಟಡು ಪಾತಿರ್ದು ಕರಿನ ಐನಾಜಿ ವರ್ಷಲಿಡ್ದು ಸಮಾಜ ಸೇವೆ ಮಲ್ತದು ಗುರ್ತ ಮಲ್ತೊನ್ನ ಸಂಘಟನೆ ಸಮಾಜ ಜನಪರ ಕಾಳಜಿದ ಕಾರ್ಯಕ್ರಮ ಲೆಕ್ಕೊಡು 2ನೇ ವರ್ಷದ ಸಾಂತ್ವನದ ಸಂಚಾರ ಕಾರ್ಯಕ್ರಮವನ್ನು ದೀವೊಂದುಂಡು ಕರಿನ ವರ್ಷ ಶುರು ಮಲ್ತದಿನ ಈ ಸಾಮಾಜಿಕ ಸೇವಾ ಕಾರ್ಯಕ್ರಮ ಬಾರಿ ಗೆಲ್ಮೆ ಪಡೆದಿತ್ತದು ಎಂಕುಲು ಹಾಸಿಗೆಡೆ ಜೆತ್ತು ತೂಪನ ಸೀಕ್ ದಕ್ಲಿನ್ ಪಿದೈ ಲೋಕಗು ಲೆತ್ತೊಂದು ಪೋದಿತ್ತ ಅಂದು ಪಂಡೇರು ಈ ಸರ್ತಿ ಎಂಕುಲು ಎನ್ಮೊಡ್ದು 14 ವರ್ಷದ ಗತಿದಾಂತಿನ ಜೋಕ್ಲೆನು ಪಿಲಿಕುಲ ನಿಸರ್ಗಧಾಮಡು ಮೃಗಾಲಯ ತಾರಾಲಯಡು 3D ತೂಪುನ 5 ಬೊಕ್ಕ ಕುತ್ತಾರಡು ಮಧ್ಯಾಹ್ನದ ವನಸಿಡಿದು ಬೊಕ್ಕ ಬೇತೆ ಬೇತೆ ಮನಸ್ಸು ಗುಲ್ಲಾಸದ ಬೇತೆ ಬೇತೆ ಕಾರ್ಯಕ್ರಮಲಿನ ದಿವಂದ ಅಂದ ಪಂಡೇರು ಗೊಬ್ಬದ ಕೂಟೋಲೆಲ್ಲ ದಿವಂದ ಪದ ನಲಿಕೆ ಮನಸ್ಸು ಗುಲ್ಲಾಸದ ಕಾರ್ಯಕ್ರಮಲಿನ ದಿವಂದ ಬಯ್ಯಗ ಪಂತುಡು ಗಿಂದಿನಕ್ಲಿಗ್ ಇನಾಮ್ಲೇನು ಪಟ್ಟುಂಡು ಎಂಕಲು ಈ ಸರ್ತಿ ಕಾರ್ಯಕ್ರಮ ಸುರು ಮಲ್ಪನಗ 105 ಅರ್ಜಿ ಬೈದುಂಡು ಐಟ್ 85 ಜೋಕ್ಲಿನ ಅಜತದ ಅಕ್ಲಿನ ಇಲ್ಲಲ್ದಕ್ಲಿನ ಒಪ್ಪಿಗೆದ ಮಿತ್ತು ಮಾತ ಎಂಕ್ಲೆನೇ ಖರ್ಚಿಡು ಲೆತ್ತೊಂದು ಪೋದು ಅಕ್ಲಿಗ ಪಿದೈ ಲೋಕದ ಹೊಸ ಅನುಭವ ಕೊರ್ಪಾವ ಅಂದ ಶರೀಫ್ ಅಬ್ಬಾಸ್ ಪಂಡಿರು ಗತಿದಾಂತಿನಕುಲು ಮಾನಸಿಕ ದುಕ್ಕುಡು ನರಳರ ಬಲ್ಲಿ ಅಕುಲು ಸುತ್ತ ಎಂಕ್ಲೆನ ಬೊಕ್ಕ ನಿಕ್ಲೆನಂಚ ಪನ್ಪುನ ಹೊಂದಾಣಿಕೆ ಪನ್ಪುನ ಪಿದೈ ಲೋಕದ ತಿಳುವಳಿಕೆ ಪಡೆಯೋಡುಂದು ಎಂಕ್ಲೆನ ಉದ್ದೇಶ ಅಂತ ಪಂಡೇರು ಡಿಸೆಂಬರ್ 14 ಕಾಂಡೆ 8 ಗಂಟೆಗೂ BMS ಹೋಟೆಲ್ಡ್ ಉದಿಪನ ಕಾರ್ಯಕ್ರಮ ನಡಪುಂಡು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಕಾರ್ಯಕ್ರಮ ಉದಿಪನ ಮಲ್ಪುವಿರಂದು ಕೋಸ್ಟಲ್ ಫ್ರೆಂಡ್ಸ್ ಗುರುಕಾರ್ಯರು ಶರೀಫ್ ಅಬ್ಬಾಸ್ ಪಂಡೇರು ಪ್ರಧಾನ ಕಾರ್ಯಂತಿರು ಇಮ್ತಿಯಾಜ್ ಕಲ್ಲಡ್ಕ ಸಂಚಾಲಕಿಯರು ಶಮೀರ್ ಲಕ್ಕಿ ಸ್ಟಾರ್ ನಜೀರ್ ಒತ್ತು ಗುರುಕಾರ್ಯರು ಸಾಜಿದ್ ಟ್ರಸ್ಟಿಲಾಯ್ನ ಫೈಜಲ್ ರೆಹಮಾನ್ ಮುನ್ನಾ ಶೌಕತ್ ಜುಲ್ಫಿಕರ್ ರಿಯಾಜ್ ಕಣ್ಣೂರು ಸುದ್ದಿಗೋಟರು ಇದ್ದರು. ನಮಗೆ ಒಂದು 150 ಅರ್ಜಿ ಬಂದಿತ್ತು. ನಾವೊಂದು 85 ಪರಿಗಣಿಸಿದ್ದೇವೆ. ಅವರನ್ನು ಈ ವರ್ಷ ನಾವು ಅದೇ ಪ್ರಕಾರ ಬೆಳಿಗ್ಗೆ ನಾವು ಅವರ ಮನೆಯಿಂದ ತಂದು BMS ಹೋಟೆಲಲ್ಲಿ ನಾವು ಮಾರ್ನಿಂಗ್ ಬುಫೆ ಬ್ರೇಕ್ಫಾಸ್ಟ್ ಮಾಡಿಸಿ ಅಲ್ಲಿಂದ ನಾವು ನಿಸರ್ಗಧಾಮಕ್ಕೆ ಕರೆದುಕೊಂಡು ಹೋಗ್ತೇವೆ. ಪಿಲಿಕುಲ ಅಲ್ಲಿ ನಾವು ಮೃಗಾಲಯವನ್ನು ತೋರಿಸಿ ಅದರ ನಂತರ 1 ಗಂಟೆಯ ಪ್ಲಾನಿಟೋರಿಯಂ ಶೋ ಇದೆ. ಅಲ್ಲಿಂದ ನಾವು ಸೀದಾ ಕುತ್ತಾರಿಗೆ ಹೋಗುತ್ತೇವೆ. ಅವರಿಗಾಗಿ 2 ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ. ಆಂಬುಲೆನ್ಸ್ ಮತ್ತು ವೈದ್ಯಕೀಯ ಸೇವೆಯನ್ನು ನಾವು ಇಟ್ಟಿದ್ದೇವೆ. ಅದರ ಒಟ್ಟಿಗೆ ನಾವು 50 ಜನರ ತಂಡ ಕೂಡ ಅವರವರ ಗಾಡಿಯಲ್ಲಿ ಹೋಗಿ ಕುತ್ತಾರಿನಲ್ಲಿ ನಾವು 1-1:30 ಗಂಟೆಗೆ ಮಧ್ಯಾಹ್ನದ ಊಟದ ನಂತರ ಮಕ್ಕಳಿಗಾಗಿ ವಿವಿಧ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅದು ಮಕ್ಕಳಿಗಾಗಿರುವ ವಯಸ್ಸಿಗೆ ಅನುಗುಣವಾಗಿ ಅದು ಗೇಮ್ಸ್ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು, ಜಾದೂ ಶೋ ಮತ್ತು ಅವರಿಗೆ ಬೇಕಾದಂಥ ವ್ಯವಸ್ಥೆ, ಅವರಿಗೆ ಬೇಕಾದಂಥ ಊಟ ತಿಂಡಿಗಳು. ಮಕ್ಕಳು ಈ ಸಾಮಾನ್ಯವಾಗಿ ಮದುವೆಗಳಲ್ಲಿ ಯಾವ ರೀತಿ ನಾವು ಚಾಕ್ಲೇಟ್ ಫೌಂಟನ್ ಇಡುತ್ತೇವೆ ಮತ್ತು ಗಾಡಿ ಇಡುತ್ತೆ ಅದನ್ನೆಲ್ಲವೂ ನಾವು ಇಡ್ತೇವೆ. ಅದರ ಜೊತೆಗೆ ಅವರಿಗೆ ಕ್ರೀಡೆ ಕೆಲವೊಂದು ಆಟಗಳನ್ನು ನಾವು ಆಡಿಸ್ತೇವೆ. ಆ ಆಟಕ್ಕೆ ಬೇಕಾದಂಥ ಸೂಕ್ತ ಬಹುಮಾನಗಳನ್ನು ನಾವು ಇಟ್ಟಿದ್ದೇವೆ. ಅದರ ನಂತರ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಹಾಡಿನ ಮೂಲಕ ಆಗ್ಬೋದು, ನೃತ್ಯದ ಮೂಲಕ ಆಗ್ಬೋದು, ಜಾದೂ ಮೂಲಕ ಆಗ್ಬೋದು ನಾವು ಅವರನ್ನು ಮನರಂಜಿಸುತ್ತೇವೆ. ಅದರ ನಂತರ ನಾವು ಸಂಜೆ ತಿಂಡಿ ನಂತರ ಮತ್ತು ಅವರಿಗೆ ಬಹುಮಾನವನ್ನು ವಿತರಿಸಿದ್ದೇವೆ. ಅದರ ಜೊತೆಗೆ ನಾವು ಈ ಸರ್ತಿ ಮಕ್ಕಳಿಗೆ ಬೇಕಾದ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಈ 85 ಜನರನ್ನು ನಾವು ಪ್ರತಿಯೊಬ್ಬರ ಬೇಕಾದಂಥ ಅವರಿಗೆ ಕ್ಯಾಪ್ ಆಗಿರ್ಬೋದು, ಶೂ, ಶರ್ಟ್, ಪ್ಯಾಂಟ್, ಬೆಲ್ಟ್, ಇವನ್ ಗ್ಲಾಸ್, ವಾಚ್, ಸ್ಕೂಲ್ ಬ್ಯಾಗ್, ಸ್ಟಡಿ ಬೋರ್ಡ್ ಒಂದು 10,000ದಷ್ಟು ಮೌಲ್ಯದ ಒಂದು ಮಕ್ಕಳಿಗಾಗಿ ನಾವು ಅವರಿಗೆ ಅಲ್ಲಿ ಗಿಫ್ಟ್ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ರಾತ್ರಿ ಡಿನ್ನರ್ ವ್ಯವಸ್ಥೆ ಮಾಡಿಸಿ ಅಲ್ಲಿಂದ ನಾವು ಅವರವರ ಮನೆಗೆ ಬಿಡುತ್ತೇವೆ. ಈ ಪ್ರತಿಯೊಂದು 85 ಜನರು ಅವರ ಮನೆಯವರ ಒಪ್ಪಿಗೆಯ ಮೇರೆಗೆ ನಾವು ಕರೆ ತರ್ತಾ ಇದ್ದೇವೆ. ಒಡಿಪು ಜಿಲ್ಲೆ ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಶತ ಚಂಡಿಕಾ ಯಾಗ ನಡತೊಂದಿತ್ತದು. ಗುರುವಾರ ಮಹಾಮೃತ್ಯುಂಜಯ ಯಾಗ, ಲಲಿತಾ ಸಹಸ್ರನಾಮ, ಕದಳಿ ಯಾಗ, ನಾಗತನು ಪ್ರಸನ್ನ ಪೂಜೆ ನಡಪಾಯರು. ಒಡಿಪು ಜಿಲ್ಲೆದ ಎಲ್ಪತ್ತಾಜಿ ಬಡಗಬೊಟ್ಟು ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಶತಚಂಡಿಕ ಯಾಗ ಬೊಕ್ಕ ಬ್ರಹ್ಮಮಂಡಲ ಸೇವೆದ ಧಾರ್ಮಿಕ ಕಾರ್ಯಲು ಡಿಸೆಂಬರ್ 9 ಸೋಮವಾರಡು ದಿಂಚ ನಡತೊಂದಿತ್ತದು. ಡಿಸೆಂಬರ್ 14 ಶನಿವಾರ ಶತಚಂಡಿಕ ಯಾಗ ಬೊಕ್ಕ ಬ್ರಹ್ಮಮಂಡಲ ಸೇವೆ ನಡಪೆರವುಂಡು. 4ನೇ ದಿನ ಗುರುವಾರ ಬಯ್ಯಗ ದೇವಸ್ಥಾನದ ತಂತ್ರಿಯರು KS ಕೃಷ್ಣಮೂರ್ತಿ ಕೊರಂಗ್ರಪಾಡಿ, KA ಶ್ರೀರಮಣ ತಂತ್ರಿ ಕೊರಂಗ್ರಪಾಡಿ ಪೌರೋಹಿತ್ಯುಡು ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡೆತಂಡು. ಕಾಂಡೆ ಶತ ಚಂಡಿಕಾ ಯಾಗದ ಚಂಡಿ ಪಾರಾಯಣ, ನಾಗ, ನಂದಿ, ರಕ್ತೇಶ್ವರಿ, ಕ್ಷೇತ್ರಪಾಲ ದೇವರಿಗೂ ಪ್ರಾಯಶ್ಚಿತ ಹೋಮ,
ಮಹಾಮೃತ್ಯುಂಜಯ ಯಾಗ, ಲಲಿತ ಸಹಸ್ರನಾಮ ಕದಳಿ ಯಾಗ, ಮಾ ಪೂಜೆ ನಡೆತಂಡು. ಬಯ್ಯಗ್ ನಾಗ ತನು ಪ್ರಸನ್ನ ಪೂಜೆ, ಮಹಿಷಮರ್ದಿನಿ ದೇವಿ, ಗಣಪತಿ, ಭದ್ರಕಾಳಿ ದೇವಿರ್ನ ಕಲಶಾಧಿವಾಸ ಕಾರ್ಯ, ರಾತ್ರಿ ಪೂಜೆ ನಡಪಾದ ಭಕ್ತರಿಗೂ ಪ್ರಸಾದ ಕೊರಿಯರು. ಶತಾಚಂಡಿಕಾ ಯಾಗ ಬೊಕ್ಕ ಬ್ರಹ್ಮಮಂಡಲ ಸೇವಾ ಸಮಿತಿ ಗುರುಕಾರ್ಯರು ಮಟ್ಟರ್ ರತ್ನಾಕರ ಹೆಗ್ಡೆ, ಪ್ರಧಾನ ಕಾರ್ಯಂತರು ಶ್ರೀಕೃಷ್ಣರಾವ್ ಕೊಡಂಜ ಬೊಕ್ಕ ಸರ್ವ ಸದಸ್ಯರು, ಆಡಳಿತ ಮುಕ್ತೇಸರರು ಮೋಹನ್ ಮುದ್ದುಶೆಟ್ಟಿ, ಕಾರ್ಯಂತರು ನಾರಾಯಣದಾಸ ಉಡುಪ, ಪಣವಾಧಿಕಾರಿ ಸುದರ್ಶನ್ ಶೇರಿಗಾರ್ ಬೊಕ್ಕ ಮುಕ್ತೇಸರರು ಪವಿತ್ರ ಪಾಣಿ ಶ್ರೀನಿವಾಸ ಆಚಾರ್ಯ ಬೊಕ್ಕ ಮರ್ಯಾದಿ ಸಲಹೆಗಾರರು ಈ ಪೊರ್ತುಡಿತ್ತರು. ಸಾಂಸ್ಕೃತಿಕ ಕಾರ್ಯಕ್ರಮದ ಲೆಕ್ಕೊಡು ನಾದ ವೈಕುಂಠ ಕಾರ್ಯಕ್ರಮ ಅಟ್ಟಣೆ ಆದಿತ್ತದು. ಜವಂದಿ ಭಾಗವತರು ಬಡಗು ತಿಟ್ಟದ ರಕ್ಷಾ ಹೆಗಡೆ ಬೊಕ್ಕ ತೆಂಕು ತಿಟ್ಟದ ಸಿಂಚನ ಮೂಡುಕೋಡಿ ಪಾಲ್ದಿತ್ತೊಂಡರು. ಡಿಸೆಂಬರ್ 14 ಶನಿವಾರ ಕಾಂಡೆ 7 ಶತಚಂಡಿಕ ಯಾಗ ಶುರುವಾದ 10 ಗಂಟೆಗೆ ಪೂರ್ಣಾಹುತಿ ಆಪುಂಡು. 11 ಮಾ ಪೂಜೆ ಆದ 16 ಮಲ್ಲ ಮಟ್ಟದ ನುಪ್ಪ ಪ್ರಸಾದ ನಡಪುಂಡು. ಪಯ್ಯ 5 ಹಾಲಿಟ್ಟು ಸೇವೆ ಆಜರೇಕ್ 1 ಸಾರ ಪೊಂಜುಲೆಡ್ದು ಒಂಜೇ ಪೊರ್ತುಡು ಸಾರ ದುರ್ಗಾರತಿ ಸೇವೆ ಆದ ರಾತ್ರಿ 7 ಬ್ರಹ್ಮ ಮಂಡಲ ಸೇವೆ ಶುರುವಾಯರೆ ಉಂಡು. ನಮೋ ನಮಃ ವಜ್ರಮಾಣಿಕ್ಯ ಕಟಕ ಯಕ್ಷ ಪ್ರತಿಭೆ ಮಂಗಳೂರು ದೆತ್ತ 14ನೇ ವರ್ಷದ ಸಂಭ್ರಮ ಕಟೀಲು ಗೋಪಾಲಕೃಷ್ಣ ಆಸರಣ್ಣ ನೆಂಪುದ ಪ್ರಶಸ್ತಿ ಕೊರ್ಪುನ ಬೊಕ್ಕ ಮೆಚ್ಚುಗೆದ ಲೇಸು ಡಿಸೆಂಬರ್ 17 ಕುಡ್ಲದ ಮಂಗಳದೇವಿ ದೇವಸ್ಥಾನದ ಎದುರು ನಡಪುಣೊಂದು ಸಂಘದ ಗುರುಕಾರ್ಯರು ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು ಪಂತೆರು. ಯಕ್ಷ ಪ್ರತಿಭೆ ಮಂಗಳೂರು ದೆತ್ತ ಗುರುಕಾರ್ಯರು ಸಂಜಯ್ ಕುಮಾರ್ ಶೆಟ್ಟಿ ಗೋಣಿಬೀಡು ಕುಡ್ಲಡು ಸುದ್ದಿ ಕುಟ್ಟಡು ಪಾತೆರ್ದು ಯಕ್ಷ ಪ್ರತಿಭೆ 14ನೇ ವರ್ಷದ ಲೇಸು ಕಟೀಲು ಗೋಪಾಲಕೃಷ್ಣ ಆಸರಣ್ಣ ನೆಂಪದ ಪ್ರಶಸ್ತಿ ಕೊರ್ಪುನ ಬೊಕ್ಕ ಮೆಚ್ಚುಗೆದ ಕಾರ್ಯಕ್ರಮ ಡಿಸೆಂಬರ್ 17 ಬಯ್ಯ 5:45 ಕುಡ್ಲದ ಮಂಗಳದೇವಿ ದೇವಸ್ಥಾನದ ಎದುರು ಅಟ್ಟಣೆ ಮಲ್ತುಂಡು. ಪುದರ್ಪೊಯಿ ಬಣ್ಣದ ವೇಷದಾರು ಸದಾಶಿವ ಶೆಟ್ಟಿಗಾರ್ ಸಿದ್ಧ ಕಟ್ಟೆದಾರಿಗೂ ಕೊರ್ಪುಂಡು. ಹೃದಯ ಸೀಕದ ಬಗೆಟೆ ಡೇನ ತೆರಿನ ಡಾಕ್ಟರ್ ಪದ್ಮನಾಭ ಕಾಮತೆರೆಗೂ ಆಸರಣ್ಣ ಮರ್ಯಾದಿ ತಮ್ಮನ ಮದ್ದೊಳಿ ಕಲಾವಿದರು ಪದ್ಮನಾಭ ಶೆಟ್ಟಿಗಾರ್ ಪಕ್ಷಿಕೆರೆದರೆಗೂ ಬೊಕ್ಕ ಸಂಘಟಕರು ಜನಾರ್ದನ ಅಮ್ಮುಂಜೆದರೆಗೂ ಯಕ್ಷ ತಮ್ಮನದ ಮರ್ಯಾದಿ ಮಲ್ಪುಣೊಂದು ಪಂಡೇರು. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದೀಪನ ಮಲ್ಪುವೆರು. ಕಟೀಲು ಲಕ್ಷ್ಮೀನಾರಾಯಣ ಆಸರಣ್ಯರು ಎಡ್ಡೆಪ್ಪ ಬಯಕುವೆರು. ದುಂಬುದ ಮಂತ್ರಿ ಕೃಷ್ಣಜೆ ಪಾಲೆಮಾರ್, ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್,
ಅದಾನಿ ಗ್ರೂಪ್ದ ಕಿಶೋರ್ ಆಳ್ವ, ಮಂಗಳದೇವಿ ದೇವಸ್ಥಾನದ ಅರುಣ್ ಐತಾಳಿರು ಪಾಲ್ದೆತ್ತುನ್ವಿರಂದು ಸಂಜಯ್ ಕುಮಾರ್ ಪಂಡೇರು, ಸಂಘದ ಮರ್ಯಾದಿ ಗುರುಕಾರ್ಯರು ಹರಿಕೃಷ್ಣ ಪುನರೂರು, ಮರ್ಯಾದಿ ಸಲಹೆಗಾರರು ಅಗರಿ ರಾಘವೇಂದ್ರ ರಾವ್, ಸುಜಾತಾ ಶೆಟ್ಟಿ, ಮೋಹನ್ ದಾಸ್ ರಾಯ್ ಸುದ್ದಿ ಕೊಟ್ಟೊಡಿದ್ದರು. ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗಾರ್ ಇವರನ್ನು ಈ ವರ್ಷದ ಗೋಪಾಲಕೃಷ್ಣ ಹಸರಣ್ಣನವರ ಹೆಸರಿನ ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಹಾಗೆಯೇ ಅನ್ಯಾನ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದಂತಹ ಹಲವಾರು ಮಂದಿಯನ್ನು ನಾವು ಈ ಸಂಸ್ಥೆಯ ಮೂಲಕವಾಗಿ ಸನ್ಮಾನ ಮಾಡ್ತಾ ಬಂದಿದ್ದೇವೆ. ಗೌರವ ಸನ್ಮಾನಕ್ಕಾಗಿ ಡಾಕ್ಟರ್ ಪದ್ಮನಾಭ ಕಾಮತ್, ಖ್ಯಾತ ಹೃದ್ರೋಗ ತಜ್ಞರು, ಇವರನ್ನು ನಾವು ಪುರಸ್ಕರಿಸುವಂತಹ ಆಲೋಚನೆಯಲ್ಲಿ ಅವರನ್ನು ಆಹ್ವಾನಿಸಿದ್ದೇವೆ. ಹಾಗೆಯೇ ಯಕ್ಷ ಸನ್ಮಾನ, ಇದಕ್ಕಾಗಿ ಖ್ಯಾತ ಮದ್ದಳೆಗಾರರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಪದ್ಮನಾಭ ಶೆಟ್ಟಿಗಾರ್ ಪಕ್ಷಿಕೆರೆ ಹಾಗೂ ಸಮರ್ಥ ಸಂಘಟಕ, ಪ್ರಖ್ಯಾತ ನಿರೂಪಕರಾದಂತಹ ಅಮ್ಮುಂಜೆ ಜನಾರ್ದನ ಇವರನ್ನು ನಾವು ಯಕ್ಷ ಸನ್ಮಾನಕ್ಕಾಗಿ ಆರಿಸಿದ್ದೇವೆ. ಪೊಳಲಿ ಎಸ್ಆರ್ ಹಿಂದೂ ಫ್ರೆಂಡ್ಸ್ ದ 10ನೇ ವರ್ಷದ ಲೇಸು ಬರ್ಪುನ ಫೆಬ್ರವರಿ 15ಕ್ಕೆ ನಡಪೆರೆ ಇತ್ತದು ಗುರುವಾರ ಕಾರ್ಯಕ್ರಮದ ಲೆಪ್ಪೋಲೆ ಬಿಡುಗಡೆ ಮಲ್ತಿರು. 2025 ಫೆಬ್ರವರಿ 15ಕ್ಕೆ ಪೊಳಲಿ ಎಸ್ಆರ್ ಹಿಂದೂ ಫ್ರೆಂಡ್ಸ್ ದ 10ನೇ ವರ್ಷದ ಲೇಸು ದಶಮಾನೋತ್ಸವ ನಡಪೆರೆ ಇತ್ತದು ಗುರುವಾರ ಐತ ಲೆಪ್ಪೋಲೆ ಬಿಡುಗಡೆ ಕಾರ್ಯಕ್ರಮ ನಡೆತಂಡು. ಶೈಕ್ಷಣಿಕ, ಆರೋಗ್ಯ, ಧಾರ್ಮಿಕ, ಸಾಂಸ್ಕೃತಿಕ ಬೊಕ್ಕ ಸಾಮಾಜಿಕ ಕ್ಷೇತ್ರಡು ಗುರ್ತ ಮಲ್ತೊಂದಿನ ಎಸ್ಆರ್ ಹಿಂದೂ ಫ್ರೆಂಡ್ಸ್ ಕರಿನ 1 ವರ್ಷಲಿಡ್ದು ಬೆತೆ ಬೆತೆ ಕಾರ್ಯಕ್ರಮ ಮಲ್ತೊಂದು ಬೈದಂಡು. ದಶಮಾನೋತ್ಸವ ಗೌಜಿಡ ಆಚರಣೆ ಮಲ್ಪರೆ ಯೋಜನೆ ಪಾಡೊಂದೆರು. ಪುರಲ್ ಸಿರಿ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ನಾರಾಯಣ್ ಭಟ್ ಕಾರ್ಯಕ್ರಮ ಉದ್ದೀಪನ ಮಲ್ತೇರು. ಪುರಲ್ದ ಶ್ರೀರಾಮಕೃಷ್ಣ ತಪೋವನತ ಗುರುಕಾರ್ಯರು ಸ್ವಾಮಿ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ದಶಮಾನೋತ್ಸವ ಗುರ್ತಮೋರ ಬಿಡುಗಡೆ ಮಲ್ತೇರು. ಪುರಾಲ್ ಸುತ್ತಮುತ್ತದ ನಾಯಕರು, ಎಸ್ಆರ್ ಹಿಂದೂ ಫ್ರೆಂಡ್ಸ್ ದ ಗುರುಕಾರ್ಯರು, ಪದಾಧಿಕಾರಿಗಳು ಈ ಪೊರ್ತೊಡಿತ್ತರು. SRS ಫ್ರೆಂಡ್ಸ್ ಕ್ಲಬ್ದಾಗಲೂ ಮಸ್ತ್ ಸಮಾಜಮುಖಿ ಸೇವೆ ಮತ್ತೊಂದು ತರಂದುಲ್ಲೆ ಸಮಾಜಕ್ಕೂ ಸೇವೆ ಮಾಡ್ತಕ್ಕಂಥ ದೇವರ ಸೇವೆ ಅಂತ ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ದೇವರ ಹೆಂಚಿನ ನಟ್ವ ಮೂರು ನಟ್ಟುನಂತೆ ನಮ್ಮ ಹೆಂಚಿನ ಮುಂದ ಐನ ಸಮಾಜಕ್ಕೆ ಕೊಡ್ತೀನಿ ಅವು ದೇವತಾ ಕಾರ್ಯ ನಮ್ಮ ಸಂಘಟನೆ ಯಶಸ್ಸು ಜನ್ಮದಿರಿಕೊಳ್ಳುವುದನ್ನ ನಾವು ಕೂಲಿ ಮಾಡಿದ ಸ್ವರ್ಗ ಸುಖ ಅನ್ಯೋನ್ಯವಾಗಿ ಐಕ್ಯಮತ್ಯವಾಗಿ ಪ್ರೀತಿಯಿಂದ ನಮ್ಮ ಒಳಗಡೆ ಬಂದರು. ನಾನು ಇಂದಿನ ಸಂದರ್ಭ ಕೆಲಸದಲ್ಲಿ ಅಸಮಾಧಾನ ಮತ್ತು ಭಯದ ಸಾಧ್ಯತೆ ಒಪ್ಪು ಇದು ನಾನು ಅನೇಕ ನಮ್ಮ ತ್ಯಾಗವನ್ನು ನಮ್ಮ ಒಂದೇ ಮತ್ತು ಎಸ್ಆರ್ ಫ್ರೆಂಡ್ಸ್ ಹಿಂದೂ ಫ್ರೆಂಡ್ಸ್ ನಮ್ಮ ಒಂದೇ ಯುಎಇ ಹೊಸ ದಾಖಲೆ ಬರೀನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಚಿತ್ರದ ಪ್ರೀಮಿಯರ್ ಟಿಕೆಟ್ ಬಿಡುಗಡೆ ಕಾರ್ಯಕ್ರಮ ಟಿಕೆಟ್ ಬಿಡುಗಡೆದ ದಿನನೇ ದಾಖಲೆ ಸಂಖ್ಯೆಟ್ ಮಾರಾಟ ಆದಿತ್ತದು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಚಿತ್ರದ ಯುಎಇ ರಾಷ್ಟ್ರದ ಪ್ರೀಮಿಯರ್ ಪ್ರದರ್ಶನ ಇಂಚಿಪ್ಪ ನಡೆತಂಡು. ಯುವ ನಟೆ ನಿರ್ದೇಶಕಿ ರಾಹುಲ್ ಅಮೀನ್ ನಿರ್ದೇಶನ ಮಲ್ತದು. ವಿನೀತ್ ಕುಮಾರ್ ನಾಯಕ ನಟೆಯಾದ ಅಭಿನಯ ಮಲ್ದಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತುಳು ಚಿತ್ರದ ಯುಎಇ ರಾಷ್ಟ್ರದ ಪ್ರೀಮಿಯರ್ ಪ್ರದರ್ಶನ ಟಿಕೆಟ್ ಬಿಡುಗಡೆದ ಕಾರ್ಯಕ್ರಮ ಇಂಚಿಪ್ಪ ದುಬೈದ ಮಾರ್ಕೋ ಪೋಲೋ ಹೋಟೆಲ್ ಸಭಾಂಗಣಡು ಅಟ್ಟಣೆ ಆದಿತ್ತಂಡು. ನೆತ್ತ ಉದ್ದೀಪನನು ಅಬುಧಾಬಿ ಕರ್ನಾಟಕ ಸಂಘದ ಗುರುಕಾರ್ಯ ರಾಯ್ನ ಸರ್ವೋತ್ತಮ ಶೆಟ್ಟಿ, ಚಿತ್ರ ನಿರ್ಮಾಪಕಿ ರಾಯ್ನ ಹರೀಶ್ ಶೇರಿಗಾರ್, ಹರೀಶ್ ಬಂಗೇರ, ಆತ್ಮಾನಂದ ರೈ, ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇದ ದಿನೇಶ್ ಶೆಟ್ಟಿ ಕೊಟ್ಟಿಂಜ, ಬ್ರಾಹ್ಮಣ ಸಮಾಜದ ಸುಧಾಕರ್ ರಾವ್ ಪೀಜಾವರ, ಉದ್ಯಮಿ ಲಾಯ್ನ ಡಾಕ್ಟರ್ ಅಬ್ದುಲ್ಲಾ,
ಗುಣಶೀಲ್ ಶೆಟ್ಟಿ, ರಮಾನಂದ್ ಶೆಟ್ಟಿ, ಸಂದೀಪ್ ರೈ ನಂಜೆ, ಡಾಕ್ಟರ್ ಶ್ರೀಮತಿ ರಶ್ಮಿ ನಂದಕಿಶೋರ್, ಕರ್ನಾಟಕ ಸಂಘ ದುಬೈದ ಅಧ್ಯಕ್ಷರಾಯಿನ ಶಶಿಧರ್ ನಾಗರಾಜಪ್ಪ ಅಂಚನೆ ಚಿತ್ರತಂಡದ ನಿರ್ಮಾಪಕರು, ಸಹ ನಿರ್ಮಾಪಕರು, ಚಿತ್ರದ ನಟ ನಟಿಯರು ತುಡರ್ನ ಅರಳಾವ್ನ ಮೂಲಕ ಕಾರ್ಯಕ್ರಮಕ್ಕೂ ಚಾಲನೆ ಕೊಡ್ದು ಎಡ್ಡೆಪ್ಪನು ಬೈಕೇರು. ಚಿತ್ರದ ಫ್ಯಾಮಿಲಿ ವಿಡಿಯೋದ ಪದನು ಅಬುದಾಬಿದ ಉದ್ಯಮಿ ಸುಂದರ್ ಶೆಟ್ಟಿ ಮೇರು ಬಿಡುಗಡೆ ಮಲ್ತಿರು. ಕರ್ನಾಟಕ ಸಂಘ ರಾಸಲ್ ಕೈಮಾದ ಅಧ್ಯಕ್ಷರಾಯಿನ ಸಂತೋಷ್ ಹೆಗ್ಡೆ, ಸಂಘಟಕರು ರಾಯಲ್ ಅಲ್ಮೇಡಾ, ಶಾನ್ ಪೂಜಾರಿ, ದೇವಿಪ್ರಸಾದ್ ಶೆಟ್ಟಿ, ಪಟ್ಲಾ ಫೌಂಡೇಶನ್ ಯುಎಇದ ಕಾರ್ಯಂತರು ಬಾಲಕೃಷ್ಣ ಶೆಟ್ಟಿ, ಮಾಡೂರುಗುತ್ತು, ವಸಂತ್ ಶೆಟ್ಟಿ, ಮುಂಬೈದ ಖ್ಯಾತ ಪತ್ರಕರ್ತರು ರೋನ್ಸ್ ಬಂಟ್ವಾಳ, ವರದರಾಜ್ ಶೆಟ್ಟಿಗಾರ್, ರಾಜೇಶ್ ಕುತ್ತಾರ್, ಪ್ರಕಾಶ್ ಪಕ್ಕಳ, ದೀಪಕ್ ಪಾಲಡ್ಕ ಪಾಲ್ಪಡೆದಿದ್ದರು. ಚಿತ್ರದ ವಿಡಿಯೋದ ಪದನು ತೂದು ಪ್ರೇಕ್ಷಕರು ಮಸ್ತ್ ಪುಗಾರಿಯರು. ಚಿತ್ರದ ಪ್ರೀಮಿಯರ್ ಪ್ರದರ್ಶನದ ಪಾಸ್ಲಿನು ಯುಎಇ ಚಿತ್ರದ ಪ್ರಾಯೋಜಕರಾಯಿನ ಶ್ರೀಮತಿ ಮುನಿಷಾ ಶರತ್ ಶೆಟ್ಟಿ, ಹರೀಶ್ ಪಂಗೇರ, ಹರೀಶ್ ಶೇರಿಗಾರ್, ಗಿರೀಶ್ ನಾರಾಯಣ್, ದೀಪಕ್ ಕುಮಾರ್ ಬತ್ತಿನಂಚಿನ ಮಾತ ಅತಿಥಿಲಿನ ಎದುರುಡು ಬಿಡುಗಡೆ ಮಲ್ತಿರು. ನಾಯಕ ನಟೆ ವಿನೀತ್ ಕುಮಾರ್ ಪಾತಿರ್ದು ಹಿರಿಯರ್ನ ಆಶೀರ್ವಾದಡು ಒಂದು ಎಡ್ಡೆ ಚಿತ್ರನು ನಿರ್ದೇಶನ ಮಲ್ತದು ತುಳುನಾಡದ ಜನಕ್ಲಿನ ಕೈಟ್ ಕೊರೊಂದುಲ್ಲ. ಎಡ್ಡೆ ಚಿತ್ರನು ತುಳುವೆರೆ ಏಪಲ ಕೈ ಬುಡುಪುಜೇರು ಪಂಪಿನ ಧೈರ್ಯಡು ಈ ಚಿತ್ರನು ಜನವರಿ 17 ಯುಎಇದ ತುಳುವೆರೆಗೂ ಕೊರೊಂದುಲ್ಲ. ಮಾತಿರ್ಲ ಚಿತ್ರನು ತೂದು ಚಿತ್ರನು ಗೆಂದ ಹುಡುಪಣ್ಣದು ಭಿನ್ನಾಯ್ತೊಂಡೆರು. ಈ ಪೊರ್ತುಡು ಮನೋರಂಜನೆದ ಕಾರ್ಯಕ್ರಮದ ಅಂಗವಾದ ನೃತ್ಯ ಕಾರ್ಯಕ್ರಮ ಬೊಕ್ಕ ಯುಎಇದ ಪ್ರಸಿದ್ಧ ಗಾಯಕ ಗಾಯಕಿಯರದ್ದು ಸಂಗೀತ ರಸಮಂಜರಿ ನಡೆತಂಡು. ನಟಿ ವಿನೀತ್ ಕುಮಾರ್, ಗಿರೀಶ್ ನಾರಾಯಣ್ ಬೊಕ್ಕ ಸ್ವಸ್ತಿಕ್ ಆಚಾರ್ಯ ಕಾರ್ಯಕ್ರಮನು ಸುಧಾರ್ತಿರು. ನಿರ್ದೇಶಕಿ ರಾಹುಲ್ ಅಮೀನ್ ಸೊಲ್ಮೆ ಸಂದಾಯರು. ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆದ ಜನಸಂಪರ್ಕ ಸಭೆ ಬೊಕ್ಕ 14ನೇ ವರ್ಷದ ಸರ್ವ ಸದಸ್ಯರನ ಮಹಾಸಭೆ ಡಿಸೆಂಬರ್ 15 ಕುಡ್ಲದ ಡಾನ್ ಬಾಸ್ಕೋ ಸಭಾಂಗಣಡು ನಡಪೆರೆ ಉಂಡು ಸಂಘಟನೆದ ಗುರುಕಾರ್ಯರು ಎಂಕೆ ಯಶೋಧರ ಪಂತಿರು. ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆದ ಗುರುಕಾರ್ಯರು ಎಂಕೆ ಯಶೋಧರ ಕುಡ್ಲಾಡು ಸುದ್ದಿ ಕುಟ್ಟುಡು ಪಾತಿರ್ದು ವೇದಿಕೆದ ಜನಸಂಪರ್ಕ ಸಭೆ ಬೊಕ್ಕ 14ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ಡಿಸೆಂಬರ್ 15 ಕಾಂಡ 10 ಗಂಟೆಗೂ ಕುಡ್ಲದ ಡಾನ್ ಬಾಸ್ಕೋ ಹಾಲ್ಡ್ ನಡಪುಂಡು. ಮೂಲಗೇಣಿದಾರರು ಬೊಕ್ಕ ಉಕ್ಕೆಲ್ದಾರರ್ನ ನಡುಟು ಪುನಃ ಒದು ವಾರಂಟನ್ನು ಪರಿಹಾರ ಮಲ್ಪುನ ದಿಟ್ಟಿಡು ಪಾಕ ವರ್ಷಲಿಡ್ದು ಪೊರ್ಮಾಟ ಮಲ್ತೊಂದು ಪುನಃ ವೇದಿಕೆದ ಭಾರಿ ಪ್ರಯತ್ನದ ಫಲವಾದ ಇತ್ತ ರೈತರು ಕೃಷಿಕರಿಗೆ ಹೆಚ್ಚು ಅನುಕೂಲ ಆತನೆಂದು ಪಂಡಿರು. ಆಂಡಲ ನನ್ನಲ ಪಾಕ ಸಮಸ್ಯೆಲು ದುಂಬರಿದಿತ್ತದು ವಕೀಲರಿಡ್ದು ನ್ಯಾಯ ಒದಗಾಯರೆ ಪುಣೆ ಒಂದುಂಡು ಅಂಚಾದ ಎಂಕ್ಲೆನ ಸಂಗತಿ ಹೈಕೋರ್ಟ್ಡುಂಡು. ಈ ವಿಚಾರದ ಬಗ್ಗೆ ಚರ್ಚೆ ಮಲ್ಪರೆ ಮಾಸಬೆಲೆ ಇದನೆಂದು ಎಂಕೆ ಯಶೋಧರ ಪಂಡಿರು. ಕ್ಯಾಹ್ಯೂಗ್ ವಾಸ್, ಪ್ರತಾಪ್ ಚಂದ್ರ ಶೆಟ್ಟಿ, ರೊನಾಲ್ಡ್ ಡಿಸಿಲ್ವಾ, ಜೋಸೆಫ್ ಮಾರ್ಟಿ ಸುದ್ದಿ ಕುಟ್ಟುಡು ಇದ್ದರು. All members and press are requested to attend the program with majority numbers. Mulageni Okkalu Rakshana Vedike, which has been fighting for the confirmation of ownership to the tenants of Mulageni tenancy system in the coastal district of Dakshin Kannada and Udupi district. We request press to publish in all newspapers so that maximum members can attend the forum. ಉಳ್ಳಾಲ ತಾಲೂಕುದ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯಾಡ್ ಕೀರ್ತಿಶೇಷ ರಾಜಯೋಗಿ ಸದ್ಗುರು ಶ್ರೀ 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 ರಮಾನಂದ ಸ್ವಾಮೀಜಿ ಮೆರ್ನ ಕುಲ ಬಾಂಧವರಿದ್ದು ದುರ್ಗಾ ನಮಸ್ಕಾರ ಪೂಜೆ ಇಂಚಿಪ್ಪ ನಡೆತಂಡು. ಉಳ್ಳಾಲ ತಾಲೂಕುದ ಸೋಮೇಶ್ವರ ಪಟ್ಟಣ ಪಂಚಾಯತ್ ವ್ಯಾಪ್ತಿಡು ಬರ್ಪಿನಂಚಿನ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಮುಲ್ಪ ಕೀರ್ತಿಶೇಷ ರಾಜಯೋಗಿ ಶ್ರೀ 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 ರಮಾನಂದ ಸ್ವಾಮೀಜಿರ್ನ ಕುಲ ಬಾಂಧವರಿದ್ದು ಶ್ರೀ ದುರ್ಗಾ ನಮಸ್ಕಾರ ಪೂಜೆ ಧಾರ್ಮಿಕ ವಿಧಿವಿಧಾನುಡು ವಿದ್ವಾನ್ ವೇದಮೂರ್ತಿ ಶ್ರೀ ಶ್ರೀಕಾಂತ್ ಮಯ್ಯ ಮೇರೆನ ಪೌರೋಹಿತ್ಯಡು ಕ್ಷೇತ್ರಡು ಇಂಚಿಪ್ಪ ನಡೆತಂಡು. ಸ್ವಾಮೀಜಿಯರಿಗೆ ಪಾದ ಪೂಜೆ ಅಟ್ಟಣೆ ಆದಿತ್ತಂಡು. ಈ ಪೊರ್ತುಡು ಅನ್ನ ಸಂತರ್ಪಣೆಲ ನಡೆತಂಡು. ಪೂಜಾ ಕೈಂಕರ್ಯಡು ಮಲ್ಲ ಭಿನ್ನರಾದು ಉರ್ವಷ್ಟೂರು ಶ್ರೀ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರಾಯಿನ ಶ್ರೀಯುತ ಸುರೇಂದ್ರ ರಾವ್, ಉರ್ವ ಠಾಣಾಧಿಕಾರಿ ಶ್ರೀಮತಿ ಭಾರತಿ, ಹಿರಿಯ ವಕೀಲರಾಯಿನ ದಾಮೋದರ ಮಣಿಯಾಣಿ, ದೇವಳ್ಯದ ಟ್ರಸ್ಟಿಲಾಯಿನ ನಾರಾಯಣ ಕುಂಪಳ, ವಾಸುದೇವ, ರಾಧಾಕೃಷ್ಣ ಶೆಟ್ಟಿ ಅಡ್ಡ ಹೊಸಮನೆ ಬೊಕ್ಕ ದೇವಳ್ಯದ ಅಧ್ಯಕ್ಷರಾಯಿನ ಉದ್ಯಮಿ ಮಧುಸೂದನ್ ಆಯರ್ ಪಾಲ್ಪಡೆದಿದ್ದರು.
ಯಾದವ ಮುಂದಾಳುಲಾಯಿನ ಶಿವರಾಮ್ ಮಣಿಯಾಣಿ ಕೊಲ್ಯ, ಶ್ರೀಧರ ಮಣಿಯಾಣಿ ಮಂಗಳೂರು, ಶಿವರಾಮ ಮಣಿಯಾಣಿ ವಕೀಲರು, ಶ್ರೀ ರಾಧಾಕೃಷ್ಣ ಕೊಲ್ಯ, ವಾಸುದೇವ, ದಾಮೋದರ ಕಣ್ಣೀರ್ ತೋಟ, ನಾರಾಯಣ ಗೋರಿಗುಡ್ಡೆ, ನಾರಾಯಣ ಕಣ್ಣೀರ್ ತೋಟ, ಸಂಜೀವ ಮಣಿಯಾಣಿ ಕೊಲ್ಯ, ಗಂಗಾಧರ ಮಣಿಯಾಣಿ ಕೊಲ್ಯ, ರಾಜಶೇಖರ್, ಉದಯ್ ಕುಮಾರ್ ಕೊಲ್ಯ, ಪುರುಷೋತ್ತಮ್ ಮೊಕಲು ಪಾಲ್ಪಡೆದು ಬಾರಿ ಗರ್ದಡು ಪೂಜೆ ನಡೆತ್ತುಂಡು. ಕುಡ್ಲದ ಉರುವಸ್ಟೋರು ಶ್ರೀ ಮಹಾಗಣಪತಿ ದೇವಸ್ಥಾನಡು ಡಿಸೆಂಬರ್ 15 ಬಯ್ಯ 5 ಗಂಟೆಗೆ ಶ್ರೀಚಕ್ರ ಪೂಜೆ ವೇದಮೂರ್ತಿ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಲಿನ ಪೌರಾಹಿತ್ಯೋಡು ನಡಪುಂಡು. ನಿತ್ಯ ಪೂಜೆಡ್ದ ಬೊಕ್ಕ ಅನ್ನ ಸಂತರ್ಪಣೆಲ ಅಟ್ಟಣೆ ಆತನು ಪಂಡದು ದೇವಾಲಯದ ಕಾರ್ಯಂತೆಯರು ಶ್ರೀಧರ್ ಮಣಿಯಾಣಿ ತೆರಿಪಾದಿರು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.